ಖಾಸಗಿ ಸಿಟಿ ಬಸ್ಸೊಂದು ಇನ್ನೊಂದು ವಾಹನವನ್ನ ಓವರ್ಟೇಕ್ ಮಾಡುವ ಭರದಲ್ಲಿ ರಸ್ತೆಯ ಡಿವೈಡರ್ ಮೇಲೇರಿದ ಘಟನೆ ನಿನ್ನೆ ಮಂಗಳೂರು ನಗರದ ಕೊಟ್ಟಾರ ಕೃಷ್ಣ ಭಜನಾ ಮಂದಿರದ ಎದುರು ಸಂಭವಿಸಿದೆ. ಚಾಲಕ ಬಸ್ ಅನ್ನ ಅತಿಯಾದ ವೇಗ ಮತ್ತು ನಿರ್ಲಕ್ಷ್ಯದಿಂದ ಚಲಾಯಿಸಿದ ಪರಿಣಾಮ ಈ ಅಪಘಾತ ನಡೆದಿದೆ. ಬಸ್ಸಿನಲ್ಲಿದ್ದ ಪ್ರಯಾಣಿಕರಿಗೆ ಅದೃಷ್ಟವಶಾತ್ ಯಾವುದೇ ಅಪಾಯ ಉಂಟಾಗಿಲ್ಲ. ರಸ್ತೆಯಲ್ಲಿ ಓಡಾಡುವ ಇತರ ವಾಹನಗಳಿಗೂ ಯಾವುದೇ ಹಾನಿ ಸಂಭವಿಸಿಲ್ಲ. ಇನ್ನು ಈ ಅಪಘಾತಕ್ಕೆ ಸಂಬಂಧಿಸಿ ಬಸ್ಸಿನಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆಗಳು ಇತ್ತೇ ಎನ್ನುವುದರ ಬಗ್ಗೆ ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ವೈಯಕ್ತಿಕವಾಗಿ ಕಾಳಜಿ ವಹಿಸಿ ಬಸ್ ಅನ್ನ ಅರವಿಂದ್ ಮೋಟಾರ್ಸ್ ಕಾರ್ಯಾಗಾರಕ್ಕೆ ಕೊಂಡೊಯ್ದು ತಪಾಸಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಬ್ರೇಕ್ ಪೆಡಲ್ ಸಮಸ್ಯೆ ಇತ್ಯಾದಿ ಯಾವ ತಾಂತ್ರಿಕ ತೊಂದರೆಗಳೂ ಕಂಡುಬಂದಿಲ್ಲ. ಫಿಟ್ನೆಸ್ ಸರ್ಟಿಫಿಕೇಟ್, ವಿಮೆ ಮತ್ತಿತರ ದಾಖಲೆಗಳನ್ನು ಪರಿಶೀಲಿಸಿದ್ದು ಎಲ್ಲವೂ ಸರಿಯಾಗಿತ್ತು. ಬಸ್ ಅನ್ನ ಮಿತಿ ಮೀರಿದ ವೇಗದಲ್ಲಿ ಚಲಾಯಿಸಿದ್ದೇ ಅಪಘಾತಕ್ಕೆ ಕಾರಣ ಎಂದು ಗೊತ್ತಾಗಿದೆ. ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಟ್ರಾಫಿಕ್ ವಿಭಾಗದ ಡಿಸಿಪಿ ತಿಳಿಸಿದ್ದಾರೆ. ಡಿವೈಡರ್ ಮೇಲೇರಿದ ಈ ಖಾಸಗಿ ಸಿಟಿ ಬಸ್ಸು ಮಂಗಳೂರಿನ ಸ್ಟೇಟ್ ಬ್ಯಾಂಕ್, ಕೂಳೂರು, ಕಾವೂರು, ಬೋಂದೇಲ್ ರೂಟ್ನಲ್ಲಿ ಸಂಚರಿಸುವ ಬಸ್ ಎಂಬುದಾಗಿ ತಿಳಿದು ಬಂದಿದೆ.